ಜನಪ್ರತಿನಿಧಿಯಾಗಿ ಹೇಗೆ ಕೆಲಸ ಮಾಡಬೇಕು ಮತ್ತು ಹೇಗೆ ಕೆಲಸ ಮಾಡ್ತಾರೆ ಎನ್ನುವುದನ್ನ ಇವತ್ತು ನಾವು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೂಲಕ ನಾವು ತಿಳ್ಕೊಳ್ಬಹುದು ಅಂತ. ಒಬ್ಬ ಶಾಸಕರು, ಒಬ್ಬ ಜನಪ್ರತಿನಿಧಿಗಳಿಗೆ ನಾವು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇರುವುದು. ಆದ್ರೆ ಒಬ್ಬ ಶಾಸಕರ ಜವಾಬ್ದಾರಿಗಳು ಮತ್ತು ಆ ದೀರ್ಘ ಆಲೋಚನೆಗಳು ತುಂಬಾ ಡಿಫರೆಂಟ್ ಆಗಿರ್ತದೆ. ಆ ದೂರದರ್ಶಿತ್ವದ ಚಿಂತನೆಗಳು ಡಿಫರೆಂಟ್ ಆಗಿ ಇರ್ತದೆ ಅಂತಹ ಒಂದು ಆಲೋಚನೆಗಳು ಇವತ್ತು ನಮ್ಮ ಶಾಸಕರ ಮೂಲಕ ಇವತ್ತು ಬಂದಿದೆ. ನಾವು ಕೆಲವೊಂದ್ಸಲ ಮಕ್ಕಳು ಹೇಳ್ತಾ ಇದ್ರು, ನಾವು ಯಾವತ್ತು ಎದುರು ಹೊಗಳಬಾರ್ದು ಅಂತ. ಇದು ಹೊಗಳಿಕೆಗಳಲ್ಲ. ಇವತ್ತು ಒಬ್ಬ ಮನುಷ್ಯನಿಗೆ ಮೂಲಭೂತ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಾನವ ಅಭಿವೃದ್ಧಿಯ ಒಂದು ವಿಚಾರಧಾರೆಗಳಿಗೆ ಸಂಬಂಧಪಟ್ಟ ಹಾಗೆ ಅವನಿಗೆ ಅನ್ನ ಇರ್ಬೋದು, ಆಹಾರ ಇರ್ಬೋದು, ವಸತಿ ಇರ್ಬೋದು, ಅಥವಾ ಅವನ ಜಮೀನು ಇರ್ಬೋದು, ಇದು ಕೊಟ್ಟಾಗ ಮಾತ್ರ ಒಂದು ಸುವ್ಯವಸ್ಥಿತವಾದಂತಹ ಒಂದು ಮಾನವ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಇವತ್ತು ಅಕ್ರಮ ಸಂಗ್ರಹಗಳು ಮನೆ ತಹಶೀಲ್ದಾರ್ ಪ್ರಸ್ತಾಪ ಮಾಡ್ತಿದ್ರು. ಒಂದು ದೊಡ್ಡ ಒಂದು ಆತಂಕಗಳು ಇವತ್ತು ನಮ್ಮ ಮುಂದೆ ಇತ್ತು ಅಂತ, ಮುಂದೆ ಏನಿದೆ, ನಾವು ಈ ಹಿಂದೆ ಇವತ್ತು ಅನೇಕ ಶಾಸಕರುಗಳ ಅವಧಿಗಳಲ್ಲಿ ಮಂಜೂರು ಮಾಡಿದಂತ ಎಲ್ಲ ಫೈಲ್ಗಳು ಇವತ್ತು ಮ್ಯಾನ್ಯುವಲ್ ಆಗಿ ಬರ್ತಾರೆ. BA ಅಥವಾ RA ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ, ಅಳತೆ ಮಾಡ್ತಾರೆ, ಸಂಬಂಧಪಟ್ಟಂತ ಅರ್ಹತೆ ಆಧಾರದಲ್ಲಿ ಆಗಿದೆ. ಈಗ ಇವತ್ತು ಒಂದು ಮ್ಯಾನ್ಯುವಲ್ ಎನ್ನುವಂತ ಒಂದು ಈ ಹಿಂದಿನ ಸರ್ಕಾರ ತಂದದ್ದು. ಅನೇಕ ಸಂದರ್ಭದಲ್ಲಿ ಕೃಷ್ಣಪ್ರಸಾದ್ ಹೇಳ್ತಿದ್ರು, ಇವತ್ತು ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಮೊನ್ನೆ ಸರ್ಕಾರ ತಂದದ್ದಲ್ಲ ಈ ಒಂದು ಆ್ಯಪ್ಗಳು, ಇದು ಹಿಂದಿನ ಬಿಜೆಪಿ ಸರ್ಕಾರದ ಒಂದು ಕೊಡುಗೆ. ಆದ್ರೆ ಅದರ ಹಿಂದೆ ದೊಡ್ಡ ಆಶಯಗಳಿದೆ. ಅದಕ್ಕೆ ಅದು ಮಾಡಿದ್ದು ನಮಗೆ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದೆಲ್ಲ ತಹಶೀಲ್ದಾರ್ ಹೇಳಿದಾಗೆ ನೂರಾರು ಭಾಗಗಳ ಸಂಬಂಧಪಟ್ಟಾಗೆ ನಮ್ಮ ಸರ್ಕಾರಿ ಜಮೀನುಗಳು ಉಳಿಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಆ್ಯಪ್ ಮೂಲಕ ಈ ಕಾರ್ಯಕ್ರಮಗಳು ನಡೆಯುತ್ತದೆ. ಮುಂದೆ ಮೊದಲ ಬಾರಿಗೆ ಅಕ್ರಮ ಸಕ್ರಮ ಸಮಿತಿಯ ಈ ಕಮಿಟಿ ಮೀಟಿಂಗ್ ಏನಿದೆ, ಅಕ್ರಮ ಜಾಗವನ್ನು ಸಕ್ರಮ ಮಾಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ನಾನು ಶಾಸಕನಾಗಿ 1 ವರ್ಷ ಆಯಿತು. ಚುನಾವಣೆ ಸಮಯದಲ್ಲಿ ನಾವೆಲ್ಲ ಮನೆಗೆ ಹೋಗುವಾಗ, ಎಲ್ಲ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ನಾವು ಎಲ್ಲರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ನಿಮ್ಮ ಅಕ್ರಮ ಸಕ್ರಮ 94C ಏನೇನು ಕಡತಗಳಿದೆ ಅದನ್ನು ನಿಮ್ಮ ಗ್ರಾಮಕ್ಕೆ ತಂದು ಕೊಡ್ತೇವೆ ಅನ್ನೋ ಒಂದು ವಿಚಾರವನ್ನು ಎಲ್ಲರೂ ನಾವು ಹೇಳಿದ್ದೇವೆ. ಕೊಟ್ಟ ಮಾತನ್ನು ತಪ್ಪಬಾರದಂತೆ. ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಚುನಾವಣಾ ಸಮಯದಲ್ಲಿ ಇದನ್ನೆಲ್ಲ ಹೇಳ್ಬಿಡ್ತಾರೆ, ನಾವು ಅದು ಮಾಡ್ತೇವೆ, ಇದು ಮಾಡ್ತೇವೆ, ಇನ್ನೊಂದು ಮಾಡ್ತೇವೆ. ಮಾಡುವುದು ಕಡಿಮೆ. ನಾವು ಆ ಪ್ರಯತ್ನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಇವತ್ತಿನಿಂದ ಚಾಲನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ಇಷ್ಟರವರೆಗೆ ಅಕ್ರಮ ಸಕ್ರಮ 94C ಕಡತವನ್ನು ಇಲ್ಲೋಗಲ್ ಮಾಡಿದವರು ಯಾರೂ ಇಲ್ಲ. ನಾವು ಈವಾಗಲೇ ಅಕ್ರಮ ಸಕ್ರಮ ಮತ್ತೆ ಈ ಹಿಂದೆ ಇದ್ದಂತ 94C 2400 ಕಡತಗಳನ್ನು ವಿತರಣೆ ಮಾಡಿ ಆಗಿದೆ. ಅಕ್ರಮ ಸಕ್ರಮ ಹೊಸ ಈ ಕಮಿಟಿಯ ಹೊಸ ಮೀಟಿಂಗ್ ಅನ್ನು ಇಲ್ಲಿ ನಾವು ಈಗಿರುವಂತಹ ಕಡತಗಳನ್ನು ನಾವು ಯಾಕೆ ಇವತ್ತು ಆರಂಭ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ಚಾಲನೆ ಸಿಗುವಂತಹ ಕೆಲಸಗಳು ಆಗ್ಬೇಕು. ನಾನು ಶಾಸಕನಾದ ನಂತರ 6 ತಿಂಗಳು ನಮಗೆ ಈ ಅಕ್ರಮ ಸಕ್ರಮ ಸಮಿತಿಯನ್ನು ನೇಮಕ ಮಾಡಲಿಕ್ಕೆ ಆಯಿತು. 2 ತಿಂಗಳು ನಾವು ಸದಸ್ಯರನ್ನು ಅಲ್ಲಿ ಕರೆಸಿ ಬರುವಂತದ್ದು ಆಯಿತು. 3 ತಿಂಗಳು ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಬಂತು. 1 ವರ್ಷ ಹೋಯಿತು. ಇನ್ನು ಬಾಕಿ ಇರುವಂತ 4 ವರ್ಷದಲ್ಲೂ 1 ತಿಂಗಳು ಹೋಯಿತು. ಇನ್ನು ಇರುವಂತದ್ದು 3 ವರ್ಷ 11 ತಿಂಗಳು ಬಾಕಿ ಇದೆ. ಇದೆಲ್ಲ ನಾವು 1 ದಿವಸ ಹೋಗುವಾಗಲೂ ಆಲೋಚನೆ ಮಾಡ್ತಾ ಇದ್ದೀವಿ, 1 ದಿವಸ ಮುಗಿಯಿತು ಅಂತ. ಅಧಿಕಾರಿಗಳಿಗೆ ಹಾಗೆಲ್ಲ, ಅವರು 60 ವರ್ಷದವರೆಗೆ ರಿಟೈರ್ಮೆಂಟ್ ಇರ್ತದೆ. ತಹಸೀಲ್ದಾರ್ ಇಲ್ಲಿ ಅಂದ್ರೆ ಇನ್ನೊಂದು ಕಡೆ ಇರ್ತಾರೆ, AC ಆಗ್ತಾರೆ, VAಗಳು ಡ್ಯೂಟಿಗಳಾಗ್ತಾರೆ, ಇನ್ನೊಂದು ಆಗ್ತಾರೆ. ಜನಪ್ರತಿನಿಧಿಗಳೇ ಆಗಲ್ಲ. ಬಾಯಲ್ಲಿ ಕೊಟ್ಟಿರುವಂತ ಮಾತುಗಳನ್ನು ಅದನ್ನು ಆ ಏನು ಮಾತು ಆಡಿದರೆ ಅದನ್ನು ಮಾಡಿ ತೋರಿಸುವುದು ಅವರ ಕರ್ತವ್ಯ. ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೀವಿ, ಭ್ರಷ್ಟಾಚಾರ ರಹಿತವಾಗಿ ಮಾಡ್ತೇವೆ, ಮನೆಗೆ ಊರಿಗೆ ಹೋಗಿ ನಾವು ಕೊಡ್ತೇವೆ, ಗ್ರಾಮದಲ್ಲಿ ಹೋಗಿ ಬಡವರ ಜಾಗ 94C ಅಕ್ರಮ ಸಕ್ರಮವನ್ನು ಮಾಡ್ತೇವೆ. ವಿಚಾರವನ್ನು ಮೊದಲಿಂದ ಉಲ್ಲೇಖ ಮಾಡಿ ಇದಕ್ಕೆ ಬದ್ಧನೆ. ಅಧಿಕಾರಿಗಳು ಸರ್ಕಾರ ಏನಾದ್ರು ಹೇಳ್ತೇವೆ, ನಾವು 94C ಅಲ್ಲಿ ಹೋಗ್ತದೆ, ಅದಕ್ಕೆ ಆ್ಯಪ್ ಬಂದಿದೆ, ಇನ್ನೊಂದು ಆ್ಯಪ್ ಬರ್ತದೆ. ಆ್ಯಪ್ ಮನುಷ್ಯನೇ ಮಾಡುತ್ತಾನೆ. ಯಾರೋ ಒಬ್ಬ ಸೆಕ್ಯೂರಿಟಿ ಕೂತ್ಕೊಂಡು ಒಂದು ಆ್ಯಪ್ ಮಾಡ್ತಾರೆ. ನಾನು ಗಲಾಟೆ ಮಾಡ್ತಾ ಇದ್ದೇನೆ, ನಿಮ್ಮ ಆ್ಯಪ್ ಏನಕ್ಕೆ
ನಾವು ಹಾರ್ಟಲ್ಲಿ ಮಾಡ್ತೀವಿ ಅಂತ, ಆಪ್ ಬೇಡ ಹಾರ್ಟಲ್ಲಿ ಮಾಡುವ ಅಂತ, ಕೈಯಲ್ಲಿ ಮಾಡುವ ಅದು ಬೆಸ್ಟ್ ಅಲ್ಲ. ಯಾರೋ ಒಬ್ಬ ಬರ್ತಾನೆ ಏನೋ ಕಲ್ತುಕೊಂಡು. ಈ ಪುರಂದರ ದೇವರು ನಾನು ಹಠ ಮಾಡಿ ಗಲಾಟೆ ಮಾಡಿ ಇಲ್ಲಿ ತಹಸೀಲ್ದಾರನ್ನು ಕರ್ಕೊಂಡು ಬಂದೆ. ಯಾಕೆ? ಬಂಟ್ವಾಳದಲ್ಲಿ ಇರುವಾಗ ಇವರು 28,000 ಅಕ್ರಮ ಸಕ್ರಮ ಏನು ಮರಣದಂಡ ಇಲ್ಲ. ನಾನೆಲ್ಲ ನೋಡಿದೆ. ಯಾರು ಅತ್ಯಂತ ಅಕ್ರಮ ಸಕ್ರಮ 94 ಅತ್ಯಂತ ಹೆಚ್ಚು ಫೈಲ್ಗಳನ್ನು ಕ್ಲಿಯರ್ ಮಾಡಿದ ತಹಸೀಲ್ದಾರ್ ಯಾರಿದ್ದಾರೆ? ಅಂತ ತಹಸೀಲ್ದಾರ್ ನಮಗೆ ಬೇಕು ಅಂತ ನಮ್ಮ ಕಂದಾಯ ಸಚಿವರು ಹೇಳಿದ್ರು. ನಿಮ್ಗೆ ಯಾಕೆ ಪುರಂದರ ರೆಡ್ಡಿ ಬೇಕು ಮಾತ್ರ, ನಿಮಗೆ ಬೇರೆ ಯಾರು ಆಗುದಿಲ್ಲ. ಯಾರು ಬೇರೆ ಹೊಸ ಹೊಸವರು ಬಂದರು, ಒಳ್ಳೆ ಯಂಗ್ಸ್ಟರ್ಸ್ ಇರ್ತಾರೆ, ಅವರನ್ನು ಕೊಡ್ತೀನಿ. ಮೊನ್ನೆ ನಾನು ಹೇಳಿದೆ ನಮ್ಗೆ ಮಾನದಂಡ ಇದೆ. ಅಕ್ರಮ ಸಕ್ರಮ 94 ಒಳ್ಳೆಯ ವಿಚಾರವನ್ನು ಎಷ್ಟು ಫೈಲ್ ಕ್ಲಿಯರ್ ಮಾಡಿದ್ರೆ ಅವ್ರು ನಮಗೆ ಬೇಕು, ಬೇರೆ ಏನು ನಮ್ಮ ಹತ್ರ ಇಲ್ಲ, ಅವರೇ ಬೇಕು ಅಂತ ಅವರನ್ನು ಕರ್ಕೊಂಡು ಬಂದಿದೆ. ಸ್ವಲ್ಪ ಗೊತ್ತಾಗ ನಮ್ಮ ಕಡೆಯನ್ನು ಇರ್ಬೋದು, ನಮ್ಮ ವಿಎಗಳಿಗೆ ಅವರಿಗೆ ಇವರಿಗೆ ಅವರಿಗೆ RTC ಅನ್ನು ಜೋಡಣೆ ಮಾಡ್ಲಿಕ್ಕಿದೆ. ಒಂದೊಂದು ಏನು ಭೂಮಿ, ಅದು ಸರ್ಕಾರಿ ಭೂಮಿಯನ್ನು ಕೂಡಿಸುವ ಲ್ಯಾಂಡ್ ಬೀಟ್ ಇಲ್ಲೆಲ್ಲ ಇದೆ. ಆಧಾರ್ ಲಿಂಕ್ ಕೊಡುವಂಥದ್ದು ಎಲ್ಲ ಇದೆ. ಕೆಲಸ ಇರ್ತದೆ. ನಾವು ಎಷ್ಟು ಅಂತ ಮಾಡಬೇಕು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಯಾವುದೇ ವಿಚಾರಗಳಿಲ್ಲ. ಇವತ್ತು ಅತ್ಯಂತ ಒತ್ತಡದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಡೆ ಅಕ್ರಮ ಸಕ್ರಮ ಸಮಿತಿಯ ಮೀಟಿಂಗ್ ಆಗ್ತದೆ. ಅದು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಕೂಡ ನೆಟ್ಟಲಿಗೆ ಬಣ್ಣೂರಲ್ಲಿ ಅಂತ ಹೇಳಲಿಕ್ಕೆ ಇದನ್ನು ಯಾಕೆ ನಾವು ಅತ್ಯಂತ ಕಡಿಮೆ ಫೈಲ್ಗಳಿದ್ದು ಅತ್ಯಂತ ಒತ್ತಡವನ್ನು ಇದನ್ನು ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಇದಕ್ಕೆ ಚಾಲನೆ ಬರಬೇಕು. ಇಲ್ಲಂದ್ರೆ ದಿವಸಗಳು ಹೋಗ್ತದೆ. ನಾವು 7ನೇ ತಾರೀಕಿಗೆ 12ನೇ ತಾರೀಕು ನೀತಿ ಸಂಹಿತೆ ಮುಗಿಯಿತು. ನಾವು 14ಕ್ಕೆ ಇಡುವ ನಮಗೆ ಕೋರ್ಟು ಉಳಿಕಿದೆ, ನಮಗೆ ಇನ್ನೊಂದು ಕಾನೂನು ಕೆಲಸಗಳು ಇದೆ, ಒತ್ತಡ ಇದೆ ಅವರಿಗೂ ಕೂಡ. ನಾವು ಆತ್ಮವನ್ನು ಕೂಡ ನಾವು ಬಿಡುವುದಿಲ್ಲ. ಅವರು ಟೆಕ್ನಿಕಲ್ ಟೀಮನ್ನು ಇವತ್ತು ಕರೆಸಿದ್ದೀವಿ. ನಮ್ಮ ಜನ ಸ್ವಲ್ಪ ಹೋಗಿ ಅವರ ಜೊತೆ ಸೇರಿಸಿ, ನಮ್ಮ ಕೃಷ್ಣ ಪ್ರಸಾದ್ ಅವರು ಹೋಗಿ ಅದನ್ನು ಸೇರಿಸಿ ನಾವು ಮನಿಗಳ ಮಂಡಳಿಯಲ್ಲಿ ಅವರ ಟೀಮನ್ನು ಕರ್ಕೊಂಡು ಹೋಗಿ ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿಸುವ ಮುಖಾಂತರ ಅದನ್ನು ಟೇಕಪ್ ಮಾಡ್ಬೇಕು. ಒಮ್ಮೆ ಶುರು ಮಾಡ್ಬೇಕು. ನಿಮಗೆ ಆಗ್ಬೋದು ತುಂಬಾ ಜನರಿಗೆ ಎಲ್ಲ ಬರ್ತದೆ, ನಂದು ಬಂದಿಲ್ಲ. ಸ್ವಲ್ಪ ತಾಳ್ಮೆ ಕೊಡಿ. ಇನ್ನು ಕೂಡ ಬರ್ತದೆ, ಬರದೆ ಇಲ್ಲಿ ಹೋಗುದಿಲ್ಲ, ಬರುವುದಿಲ್ಲ, ಬರ್ತದೆ. ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ಯಾಕೆ ನೀವು ಸ್ವಲ್ಪ ಕಡತದಲ್ಲಿ ಆರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಒಮ್ಮೆ ಅದಕ್ಕೆ ಚಾಲನೆ ಸಿಗುವಂತಹ ಕೆಲಸಗಳಾಗಬೇಕು. ಈಗ ತಂಬಾಯಿತು, ಇನ್ನೊಂದಾಯ್ತು, ಅದನ್ನೆಲ್ಲ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ನಾವು ಏನು ಭರವಸೆ ಕೊಟ್ಟಿದ್ದೀವಿ ಆ ಕೆಲಸವನ್ನು ಮಾಡುವ ಮುಖಾಂತರ ಅಧಿಕಾರಿಗಳ ಸಹಕಾರವನ್ನು ಕೇಳ್ತೀವಿ. ಜೊತೆಯಲ್ಲಿ ನಮ್ಮ ಸಮಿತಿ ಮೆಂಬರ್ಗಳು ಅವರು ಕೂಡ ಸಹಕಾರವನ್ನು ಕೊಡ್ತಾರೆ. ಮುಂದಿನ ದಿವಸಗಳಲ್ಲಿ ನಾವು ವಿಎಗಳಿಗೆ ಮತ್ತೆ ಎಲ್ಲ ತಳಮಟ್ಟದ ವಿಲೇಜ್ ಲೆವೆಲ್ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ನಾನು ನಿದರ್ಶನ ಕೊಡುವಂಥದ್ದು. ಈ ಅಕ್ರಮ ಸಕ್ರಮ ಮತ್ತೆ 94C ಭ್ರಷ್ಟಾಚಾರ ರಹಿತವಾಗಿ ಕೆಲಸವಾಗಬೇಕು. ಯಾರು ಕೂಡ ಅಧಿಕಾರಿ ಇದರಲ್ಲಿ ಭ್ರಷ್ಟಾಚಾರವನ್ನು ಏನಾದರೂ ನನ್ನ ಗಮನಕ್ಕೆ ತಂದರೆ ನಾನು ಖಂಡಿತ ಅದರಲ್ಲಿ ಬಿಡುವಂತ ಕೆಲಸಗಳು ಇಲ್ಲ. ಆ ನಂತರ ನಮ್ಮ ಜನಗಳು ಯಾರಾದರೂ ಬ್ರೋಕರೇಜ್ ಮಾಡೋದನ್ನು ಗೊತ್ತಾದರೆ ಅವರ ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟು ನಮ್ಮ ಪಕ್ಷ ಆಗಲಿ ಬೇರೆ ಪಕ್ಷ ಆಗಲಿ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಬಡವರ ಕೈಯಿಂದ ಯಾರು ಕೂಡ ಒತ್ತಡ ಮಾಡಿ ದುಡ್ಡು ತಗೊಳ್ಳುವಂಗಿಲ್ಲ. ಆಗ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅದನ್ನು ಸತಾಯಿಸುವುದು ಕಂಡ್ರು ಕೂಡ ಅದನ್ನು ಕೂಡ ಬಿಡುವಂತ ಪ್ರಶ್ನೆ ಇಲ್ಲ. ಒಟ್ಟಿನಲ್ಲಿ ನಾನು ಹೇಳಿ ಸರ್ಕಾರದ ಅಧಿಕಾರಿಗಳವರ ಸಹಕಾರ ಕೂಡ ಬೇಕು. ನಾವು ಕೂಡ ಸಹಕಾರ ಕೊಡ್ತೀವಿ. ನಾವು ಅವರಿಗೆ ಜೋರು ಮಾಡ್ತಾರೆ ಶಾಸಕರು ಅಂತದ್ದೇನಿಲ್ಲ. ಬಡವರ ಬಗ್ಗೆ ನಾವು ಕಾಲೇಜಲ್ಲಿ ಅತ್ಯಂತ ನಾನು ಶಾಸಕನಾಗಿ ಬದಲಿ ನಾನು ಶಾಸಕನಾಗಿ ಇಷ್ಟಪಡಲಿಕ್ಕೆ, ನಾನು ಶಾಸಕನಾಗಿ ಇಲ್ಲಿ ಬರಲಿಕ್ಕೆ ನಾನು ಉದ್ಯಮಿ. ನನಗೆ ರಾಜಕೀಯದಲ್ಲಿ ಬಂದು ಏನಾದರೂ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಉದ್ಯಮ ಈ ರಾಜಕೀಯಕ್ಕೆ ಬರಲಿಕ್ಕೆ ಒಂದು ಕಾರಣ, ನಾನು ಈ 94C ಅಕ್ರಮ ಸಕ್ರಮ ಕ್ಲಿಯರ್ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇದ್ದದ್ದು. ಯಾವುದೇ ಸಂಕ್ರಮಣಗಳಿಲ್ಲ. ಯಾರಾದರೂ ನಿಮ್ಮ 94C ಅಕ್ರಮ ಸಕ್ರಮಗಳು ನಿಮಗೆ ಆಗಲಿಲ್ಲ ಅಂತಂದ್ರೆ ದಯಮಾಡಿ ನನ್ನ ಹತ್ರ ಫೈಲ್ಗಳನ್ನು ತರಬೇಕು. ನಾನು ಅದರಲ್ಲಿ ಮಾರ್ಕ್ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ, ತಹಸೀಲ್ದಾರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ಆ ಮುಖಾಂತರ ಅದು ಅಪೂರ್ವವಾಗಿ ಬರುವಂತಹ ಕೆಲಸವನ್ನು ಮಾಡ್ತೀನಿ. ಜೊತೆಯಲ್ಲಿ ಆ್ಯಪ್ನ ಬಗ್ಗೆ ನಾನು ಒಂದಷ್ಟು ತಿಳ್ಕೊಂಡದ್ದು, ನಾನು ಅದರ ಬಗ್ಗೆ ಹೆಚ್ಚು ತಿಳ್ಕೊಂಡದ್ದು ವಿಚಾರಗಳಿಲ್ಲ. ಆ್ಯಪ್ನಲ್ಲಿ ಪ್ರಯೋಜನಗಳು ಏನಂತ ಮೊನ್ನೆ ನಾನು ಸೆಕ್ರೆಟರಿ ಅವರ ಸ್ವಲ್ಪ ಹತ್ತಿರ ಹೋಗಿ ಮಾತಾಡಿದೆ. ನೀವು ಆ್ಯಪ್ ಮಾಡ್ತೀರಾ, ನಮ್ಮ ವಿಎಗಳಿಗೆ ಅದಕ್ಕೆ ಟ್ರೈನಿಂಗ್ ಕೊಡುವಂತಹ ಕೆಲಸಗಳು ಸರಿಯಾಗಿ ಆಗಲಿಲ್ಲ.
ಅವರು ವಿಚಾರಗಳನ್ನು ಅಷ್ಟು ನನಗೆ ಹೇಳಿದ್ದಂತ ಹೇಳಿದ್ರೆ, ಈಗ ತುಂಬಾ ಜನರಿಗೆ 90 ಹಿಂದೆ ಆಕ್ರಮಣ ಸಕ್ರಮ ಕೆಲವರಿಗೆ ಆಗಿದೆ, ಇವತ್ತಿನವರೆಗೆ ಪ್ಲಾಟಿಂಗ್ ಯಾರಿಗೂ ಆಗಲಿಲ್ಲ. ಅವರಿಗೆ ಮನೆ ಕಟ್ಟಲಿಕ್ಕೆ ಬಾಕಿದಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತದೆ. ಕೆಲವರಿಗೆ RTCಗಳು ಆಗಿಲ್ಲ, ಕೆಲವರು ಅಲ್ಲಿ ಸರ್ವೆ ನಂಬರ್ ಅಲ್ಲಿ ಹೋಗುವಾಗ ಅವರು ಕೊಟ್ಟಂತ ಎಕ್ಸ್ಟೆಂಟ್ ಇನ್ನೊಂದು ಎಕ್ಸ್ಟೆಂಟ್ಗಳು ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೂ ಕೂಡ ತೊಂದರೆ ಆಗ್ತದೆ. ಈ ಆಪ್ ಅಲ್ಲಿ ಹೋದ್ರೆ ಅದಕ್ಕೆಲ್ಲ ಪರಿಹಾರ ಸಿಗುವಂತಹ ಕೆಲಸಗಳು ಆಗ್ತದೆ. ಸುಮಾರು ನಮ್ಮ ಹತ್ರ ಪ್ಲಾಟಿಂಗ್ ಅಲ್ಲಿ ಬಾಕಿ ಇರುವಂತಹ ಫೈಲ್ಗಳು ತುಂಬಾ ಇದೆ, ಅದಕ್ಕೂ ಕೂಡ ಪರಿಹಾರ ಕೊಡುವಂತಹ ಕೆಲಸಗಳು ಬಹುಶಃ ಪ್ಲಾಟಿಂಗ್ ಆಗಿ ನಂತರ RTC ಆಗಿ ಬರ್ತದೆ. ಪ್ಲಾಟಿಂಗ್ ಆಗಿ RTC ಆಗಿ ಬರ್ತದೆ. ಮೊದಲೇನಾಗ್ತಿತ್ತು, ಸರ್ವೆ ನಂಬರ್ 124ರಲ್ಲಿ ಒಂದು 25 ಜನರಿಗೆ ಇರುತ್ತಾದ್ರೆ 124 ಅಲ್ಲಿ ಮೋನಪ್ಪ, ಬಾಬು, ಅವರು, ಅಶೋಕ ಎಲ್ಲ ಸೇರಿ 24 ಜನರ ಹೆಸರು ಬರ್ತಿತ್ತು. ನಿಮ್ಗೆ ನಿಮ್ಮದಂತ ಬರ್ತಾ ಇರಲಿಲ್ಲ. 20 ವರ್ಷ ಆದ್ರೆ ಪ್ಲಾಟಿಂಗ್ ಆಗಿ ಬೈಯುದು ನಮಗೆ ಅಲ್ಲ, ಜನ ಬೈಯುದು ನಮಗೆ. ಈಗ ಇದರಲ್ಲಿ ಪ್ಲಾಟಿಂಗ್ ಸಮಸ್ಯೆಗಳೇ ಇಲ್ಲ, ಡೈರೆಕ್ಟ್ ಆಗಿ ನಿಮಗೆ ನಿಮ್ಮ ಡೈರೆಕ್ಟ್ RTC ಆಗುವಂತ ಕೆಲಸಗಳು ಆಗ್ತದೆ. ಸಾಧಕ ಬಾಧಕಗಳು ಇರಬಹುದು. ಒಂದು ಒಳ್ಳೆ ಕೆಲಸ ಮಾಡುವಾಗ ಆರಂಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಜನ ಎಲ್ಲ ಇರ್ತದೆ, ಆದ್ರೆ ಅದರ ಪ್ರಯೋಜನ ಮುಂದಿನ ದಿವಸಗಳಲ್ಲಿ ಅದು ಆಗುವಂತದ್ದಾಗ್ತದೆ. ಜನ ಪ್ರಯೋಜನ ಆಗುವಾಗ ಜನ ಯಾರು ನಮ್ಮನ್ನು ನೆನಪು ಮಾಡೋದಿಲ್ಲ, ಜನ ಕಷ್ಟ ಆದಾಗ ಅವರೆಲ್ಲ ನೆನಪು ಮಾಡುವಂತದ್ದಾಗ್ತದೆ. ನಾನು ನಿಮ್ಮ ಹತ್ರ ವಿನಂತಿ, ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ಎರಡು ನಿಮ್ಮ ಜೊತೆಯಲ್ಲಿ ಇರ್ತದೆ. ಆದ್ರೆ ಅಶೋಕ್ ರೈಯನ್ನು ಕೂಡ ಮರಿಬೇಡಿ. ಅಶೋಕ್ ರೈ ನಮ್ಮ ಆಶೀರ್ವಾದ ಇರಲಿ, ಒಳ್ಳೆಯ ಕೆಲಸ ಮಾಡೋದು ನಿಮ್ಮ ಸಹಕಾರ ಕೂಡ ಇರಲಿ. ಇವತ್ತು ನಮಗೆ ಎಷ್ಟು ಸ್ವಲ್ಪ ಕಡತಗಳಿದ್ರು ಮುಂದಿನ ದಿವಸ ಪುನಃ ನಿಮ್ಮ ಗ್ರಾಮಕ್ಕೆ ಬರ್ತೀವಿ. ಎಕರೆ ಅಲ್ಲ ಜಾಗ ಮಂಜೂರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.